ಬ್ರೇಕ್ ನ ನಂತರ ಮದುವೆ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮದುವೆ ಹಬ್ಬ ಈ ವಿಶೇಷ ಕಾರ್ಯಕ್ರಮದಲ್ಲಿ ನೇಲ್ಸ್ ಬಗ್ಗೆ ಏನೇನೆಲ್ಲ ಕೇರ್ ತಗೋಬಹುದು, ಹಾಗೆ ಅದರ ಸೌಂದರ್ಯವನ್ನ ಹೆಚ್ಚಿಸೋದಕ್ಕೆ ಏನೇನೆಲ್ಲ ಮಾಡಬಹುದು ಅಂತ ಮಾತಾಡ್ತಾ ಇದ್ವಿ. ಸ್ಟುಡಿಯೋದಲ್ಲಿ ನಮ್ ಜೊತೆ ಮಾತಾಡ್ತಾ ಇದ್ರು ಮೈಥಿಲಿ ಅನಂತ್ ಪ್ರಭು. ಇವರು ನೇಲ್ ಟೆಕ್ನಿಷಿಯನ್ ಅಷ್ಟೇ ಅಲ್ಲ, ಕಾಸ್ಮೆಟಾಲಜಿಸ್ಟ್ ಕೂಡ ಹೌದು. ನೇಲ್ ಅಲ್ಲಿ ಏನೇನೆಲ್ಲ ಮಾಡಬಹುದು ಅಂತ ಹೇಳ್ತಾ ಇದ್ರು. ಇನ್ನಷ್ಟು ಮಾತಾಡೋಣ ಬನ್ನಿ. ಇನ್ನು ಮೈಥಿಲಿ ಅವರೇ, ಈಗ ಮದುವೆ ಸೀಸನ್, ಸೊ ಈ ಒಂದು ಮದುವೆ ಟೈಮಲ್ಲಿ ಬ್ರೈಡ್ ಸ್ಪೆಷಲಿ ಏನೇನೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಬರ್ತಾರೆ ನೇಲ್ ಎಕ್ಸ್ಟೆನ್ಷನ್ ಜೊತೆಗೆ, ಅಂಡ್ ಯಾವ್ಯಾವ ರೀತಿ ಇರುತ್ತೆ ಇದು? ಮೋಸ್ಟ್ಲಿ ನೇಲ್ ಎಕ್ಸ್ಟೆನ್ಷನ್ಸೇ ಮಾಡ್ತಾರೆ, ಮತ್ತೆ ಅದರ ಜೊತೆಗೆ ಸ್ವಲ್ಪ ನೇಲ್ ಆರ್ಟ್, ಅಂದ್ರೆ ಮೇ ಬಿ ಆನ್ ಆಲ್ 10 ಫಿಂಗರ್ಸ್ ಸ್ವಲ್ಪ ನೇಲ್ ಆರ್ಟ್, ಫಿಲಿಗ್ರಿ ಆರ್ಟ್, ಅದೆಲ್ಲ ಟ್ರೆಡಿಷನಲ್ ಆರ್ಟ್ ಹೇಳ್ಬೋದು. ಸೊ ಅದು ಮಾಡ್ತಾರೆ. ಲೇಸ್ ಆರ್ಟ್ ಮಾಡ್ತಾರೆ ಫಾರ್ ಕ್ರಿಶ್ಚಿಯನ್ ಬ್ರೈಡ್ಸ್. ಗೌನಿಗೆ ಹಾಕುವಂಥದ್ದು ಲೇಸ್ ಎಲ್ಲ ಇರ್ತದೆ, ಲೇಸ್ ಅದಕ್ಕೆ ಮ್ಯಾಚ್ ಆಗುವ ಹಾಗೆ. ಮತ್ತೆ ಬ್ರೈಟ್ ಕಲರ್ಸ್ ಹಾಕ್ಬೋದು ನೇಲ್ ಎಕ್ಸ್ಟೆನ್ಷನ್ಸ್ ಮೇಲೆ ಇದು ಮಾಡುದು. ಮತ್ತೆ ಕೆಲವರಿಗೆ ನೇಲ್ ಬೈಟಿಂಗ್ ಪ್ರಾಬ್ಲಮ್ಸ್ ನಾನು ಹೇಳಿದೆ, ಅದು ಸ್ಟಾಪ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಸೊ ವರಿ ಮಾಡ್ಬೇಕಂತಿಲ್ಲ, ನೇಲ್ ಎಕ್ಸ್ಟೆನ್ಷನ್ಸ್ ಮಾಡ್ಕೊಳ್ಬೋದು. ನೇಲ್ಸ್ ವೀಕ್ ಆಗಿರುತ್ತೆ, ವೀಕ್ ಇದ್ರೆ ಅಗೇನ್ ನೋ ಪ್ರಾಬ್ಲಮ್, ನೇಲ್ ಎಕ್ಸ್ಟೆನ್ಷನ್ಸ್ ಮಾಡ್ಬೋದು. ಬಿಕಾಸ್ ದೇ ಹ್ಯಾವ್ ಟು ಲುಕ್ ಒನ್ ಲೆಂತ್ ಅಲ್ಲ, ಫೋಟೋಸ್ ತೆಗೆಯುವಾಗ ಒಳ್ಳೆ ಚಂದ ಕಾಣಬೇಕು. ಮತ್ತೆ ಇಟ್ಸ್ ನಾಟ್ ಅ ಒನ್ ಡೇ ಥಿಂಗ್, ಮ್ಯಾರೇಜ್ ಇಸ್ ನಾಟ್ ಜಸ್ಟ್ ಒನ್ ಡೇ, ಯಾಕಂದ್ರೆ ಪಿಕ್ಚರ್ಸ್ ಇರ್ತದೆ. ಸೊ ಲೈಫ್ ಲಾಂಗ್ ಒಂದು ಆಲ್ಬಮ್ ಅಲ್ಲಿ ಪಿಕ್ಚರ್ಸ್ ಇರ್ತದೆ, ಒಂದ್ ದಿನ ಅಂತಲ್ಲ ಅದು. ಯು ಹ್ಯಾವ್ ಟು ಲಿವ್ ವಿತ್ ದೋಸ್ ಪಿಕ್ಚರ್ಸ್ ಫಾರ್ ಲೈಫ್. ಅದಕ್ಕೆ ಒಂದು ಚಂದ ನೀವು ನೋಡುವಾಗ ಖುಷಿ ಆಗ್ಬೇಕು. ಈವನ್ ಇನ್ ಫ್ಯೂಚರ್, ವಾವ್ ಎಷ್ಟು ಚಂದ ಇದೆ ನನ್ನ ನೇಲ್ಸ್, ಎಷ್ಟು ಚಂದ ಆರ್ಟ್ ಮಾಡಿದ್ದೇವೆ. ಅದೊಂದು ಸ್ಪೆಷಲ್ ದಿನ ನಿಮ್ಗೆ, ಒಂದೇ ಟೈಮ್ ಅದು ಆಗುದು. ಸೊ ಅಂಡ್ ಮಾಮೂಲಾಗಿ ಫೇಶಿಯಲ್ ಅದು ಇದು ಅಂತ ತುಂಬಾ ಬ್ಯೂಟಿ ಟ್ರೀಟ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ನಾವು. ಆದ್ರೆ ಈ ನೇಲ್ ಆರ್ಟ್ ಅಂಡ್ ನೇಲ್ ಎಕ್ಸ್ಟೆನ್ಷನ್ ವಿಷಯಕ್ಕೆ ಬಂದಾಗ ಸ್ವಲ್ಪ ಕಡಿಮೆ ಅಂತ ಅನ್ಸೋದಿಲ್ವಾ? ಮಂಗಳೂರಲ್ಲಿ ಈ ಸ್ಟಾರ್ಟಿಂಗ್ ಅಲ್ಲಿ ನೀವು ಶುರು ಮಾಡಿದಾಗ ರೆಸ್ಪಾನ್ಸ್ ಹೇಗಿತ್ತು? ರೆಸ್ಪಾನ್ಸ್ ಇತ್ತು, ಬಟ್ ನಾಟ್ ದ್ಯಾಟ್ ಮಚ್. ಬಟ್ ಈಗ ಬಿಕಾಸ್ ಇಟ್ಸ್ ಬಿನ್ ಆಲ್ಮೋಸ್ಟ್ ಅ ಇಯರ್, ಸೊ ಆ ಟೈಮ್ ಸ್ಟಾರ್ಟ್ ಮಾಡುವಾಗಿನ ಫ್ರಮ್ ದ ಟೈಮ್ ಐ ಸ್ಟಾರ್ಟೆಡ್ ಟು ನಾವ್ ತುಂಬಾ ಪ್ರೋಗ್ರೆಸ್ ಇದೆ. So people are starting to know, they're becoming aware of this whole concept. But they are taking time for themselves. That's a good thing. And there are people coming in now. It's just that I've not advertised that much. But word of mouth alle elru ಬರ್ತಾ ಇದ್ದಾರೆ. ಮತ್ತೆ ಈಗ ಅವೇರ್ನೆಸ್ ಜಾಸ್ತಿ ಆಗಿದೆ, ಎಲ್ಲರೂ ಬ್ಯೂಟಿ ಕಾನ್ಶಿಯಸ್ ಆಗಿದ್ದಾರೆ ಈಗ. ಯಾವಾಗ್ಲೂ ಪಾರ್ಲರಿಗೆ ಹೋಗುದು, ಫೇಶಿಯಲ್ಸ್ ಮಾಡ್ಕೊಡ್ತಾರೆ, ಹೇರ್ ಸ್ಟ್ರೇಟ್ನಿಂಗ್, ಆಲ್ ಕೈಂಡ್ಸ್ ಆಫ್ ಟ್ರೀಟ್ಮೆಂಟ್, ಸ್ಪಾ ಎಲ್ಲ ಮಾಡಿಸ್ತಾರೆ. ಸೊ ಇಟ್ಸ್ ಕಮಿಂಗ್ ಇನ್ ಮ್ಯಾಂಗ್ಳೂರ್. ಇನ್ನು ಸ್ಪೆಷಲಿ ನೇಲ್ ಆರ್ಟ್ ಮತ್ತೆ ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡವ್ರು ಯಾವ ರೀತಿ ಕೇರ್ ತಗೋಬೇಕಾಗುತ್ತೆ? ಈಗ ರಿಮೂವರ್ ನಾವು ಮಾಮೂಲಾಗಿ ಯೂಸ್ ಮಾಡ್ತೀವಿ, ಕೆಲವೊಂದ್ಸರಿ ಡ್ರೆಸ್ ಕಲರ್ ಅಂತ ಮಾಡಕ್ ಹೋಗಿ ಪ್ರತಿ ದಿನ ಒಂದೊಂದು ಚೇಂಜ್ ಮಾಡೋದು ಕೂಡ ಇರುತ್ತೆ. ಈ ನೇಲ್ ಎಕ್ಸ್ಟೆನ್ಷನ್ ಮಾಡಿದಂತ ನೇಲ್ಗೆ ಪದೇ ಪದೇ ರಿಮೂವರ್ ಹಾಕೋದು, ಈ ತರ ಎಲ್ಲ ಮಾಡ್ಬೋದಾ ಹೇಗೆ? ಆಸಿಟೋನ್ ಅಂತ ಇದೆ. Acetone is what is nail polish remover, but there is difference between acetone and nail polish remover. ಈಗ ನಿಮಗೆ ಪ್ರಾಡಕ್ಟ್ಸ್ ಲೈಕ್ ಲ್ಯಾಕ್ಮೆ ಅದೆಲ್ಲ ಸಿಗ್ತದೆ. ಅದು ದೇ ಆರ್ ಮೈಲ್ಡ್, ಅಂದ್ರೆ ನೀವು ರಿಮೂವ್ ಮಾಡುವಾಗ ಅಷ್ಟು ಈಸಿಲಿ ಬರುವುದಿಲ್ಲ. whereas when you use pure acetone it comes easily. Pure acetone is a little ಹೇಳ್ಬೋದು, you have to take care ಅದು ಯೂಸ್ ಮಾಡಿದ್ರೆ. whereas when you use Lakme products like those normal nail polish removers, if you're using it, there is no harm or anything. just ಒಂದು ಅದು ಮಾಡಿದ್ಮೇಲೆ ನೇಲ್ ಪಾಲಿಶ್ ಹಾಕಿ ಒಳ್ಳೆ ಚಂದ, ಮೇ ಬಿ ಆಲೋ ಆಯಿಲ್, ಯಾವ್ದು ಸಹ ಆಯಿಲ್ ಇರ್ಬೋದು, ಯು ಕ್ಯಾನ್ ಜಸ್ಟ್ ಪುಟ್ ದ ಆಯಿಲ್ ಅರೌಂಡ್ ದ ಕ್ಯೂಟಿಕಲ್ಸ್. ಇದು ಈ ಭಾಗದಲ್ಲಿ ಯು ಕ್ಯಾನ್ ಜಸ್ಟ್ ಪುಟ್ ದ ಕ್ಯೂಟಿಕಲ್ಸ್ ಅಂಡ್ ಜಸ್ಟ್ ಮಸಾಜ್ ಇಟ್ ಫಾರ್ 2 minutes and you're good to go. There's nothing like, just wash your hands every now and then, use sanitizers. ಅಂದ್ರೆ ಆಗ ಕ್ಲೀನ್ ಇರ್ತದೆ. you don't get problems like fungal infections ಅದೆಲ್ಲ ಆಗೋದಿಲ್ಲ. so you can just take care that way. ಓಕೆ, ಇನ್ನು ನಾವು ಕೈಗೆ ಮಾತ್ರನಾ ಅಥವಾ ಈ ನೇಲ್ ಎಕ್ಸ್ಟೆನ್ಷನ್ ಅಥವಾ ನೇಲ್ ಆರ್ಟ್ ಕಾಲಿಗೆ ಕೂಡ ಮಾಡಿಸ್ಕೋಬಹುದಾ ಹೇಗೆ? ಕಾಲಿಗೆ ಮಾಡಿಸೋದಿಲ್ಲ ಅವರು, ಅಂದ್ರೆ ಪ್ರಿಫರ್ ಮಾಡ್ಬೋದು. ಯೂಶಲಿ ವಿ ಡೋಂಟ್ ಡೂ ಇಟ್, ಯಾಕಂದ್ರೆ ಹ್ಯಾಂಡ್ಸ್ ಹೀಗೆ ಯೂಸ್ ಮಾಡುವಾಗ ಇಟ್ಸ್ ನಮ್ಮ ಕಂಟ್ರೋಲಲ್ಲಿದೆ. ವೆರಸ್ ಕಾಲು ವೆನ್ ವಿ ಗೋ ಅರೌಂಡ್, ನೀವು
you can bang your nails to say walls or to Correct. furniture ಇರುವಾಗ ಅದು ಲಾಸ್ಟ್ ಇದು ಬೆರಳು ಯಾವಾಗಲೂ ತಾಗ್ತದೆ. ಸೊ ಅದು ತುಂಬಾ ನೋವಾಗ್ತದೆ. ಸೊ ಇಟ್ಸ್ ನಾಟ್ ಅ ಗುಡ್ ಐಡಿಯಾ ಟು ಡೂ ದೀಸ್ ಎಕ್ಸ್ಟೆನ್ಷನ್ಸ್ ಬಿಕಾಸ್ ಯು ಕ್ಯಾನ್ ಹರ್ಟ್ ಯುವರ್ ರಿಯಲ್ ನೇಲಿಗೆ ಹರ್ಟ್ ಆಗದೆ ಇದೆಲ್ಲ ಮಾಡ್ಬೋದು, ಆದರೆ ನಾಟ್ ಫಾರ್ ಯುವರ್ ಟೋಸಿಗೆ ಯಾವಾಗಲೂ ಫ್ರೀಕ್ವೆಂಟ್ ಪೆಡಿಕ್ಯೂರ್ಸ್ ನೇಲ್ ಪಾಲಿಶ್. ಯು ಸಿ ನೇಲ್ ಪಾಲಿಶ್ ಅಷ್ಟು ಈಸಿಲಿ ಹೋಗೋದಿಲ್ಲ ಕಾಲಿದು. So you can just normally take care of it. You don't need nail extensions. ಅದು ಸ್ವಲ್ಪ ಸೇಫ್ ಅಲ್ಲ ಅಂತ. So mostly just your fingernails. ಟೋಸಿಗೆ ಮಾಡೋದಿಲ್ಲ. ಅಂಡ್ ನೇಲ್ ಎಕ್ಸ್ಟೆನ್ಷನ್ ಅಂಡ್ ನೇಲ್ ಆರ್ಟ್ ಇದು ಯಾವ ತರದ ನೇಲ್ ಇರೋರಿಗೂ ಸೂಟ್ ಆಗ್ತದಾ ಅಥವಾ ತುಂಬಾ ಡೆಲಿಕೇಟ್ ಇರ್ತದೆ ಕೆಲವರದ್ದು, ಪದೇ ಪದೇ ಇದಾಗೋದು, ಪ್ರಾಬ್ಲಮ್ಸ್ ಏನಾದರೂ ಬರೋದು ಆ ಥರ ಎಲ್ಲ ಇರ್ತದೆ, ಎಲ್ಲರೂ ಮಾಡಿಸ್ಬೋದಾ ಹೇಗೆ? ಇಲ್ಲ, ಎಲ್ಲರೂ ಮಾಡಿಸ್ಬೋದು. ದೇರ್ ಇಸ್ ನೋ ಸಚ್ ಥಿಂಗ್ ಎಸ್ ನೇಲ್ಸ್ ಹಾಳಾಗ್ತದೆ. ನಾನು ಹೇಳಿದೆ ನಿಮ್ಮ ಒರಿಜಿನಲ್ ನೇಲ್ಸ್ ಹಾಳಾಗೋದಿಲ್ಲ, ಗ್ರೋತ್ ಇರ್ತದೆ ಯಾವಾಗಲೂ. ನೇಲ್ ಗ್ರೋತ್ ಸ್ಟಾಪ್ ಆಗೋದು ಅದೆಲ್ಲ ಆಗೋದಿಲ್ಲ. ಸೊ ಈವನ್ ನೀವು ಮಾಡಿಸಿ ಮತ್ತೆ ಸ್ಟಾಪ್ ಮಾಡಿದ್ರೆ ನಿಮ್ಮ ರಿಯಲ್ ನೇಲ್ಸ್ ಹಾಗೆ ಗ್ರೋ ಆಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಎನಿಬಡಿ ಕ್ಯಾನ್ ಡೂ ಇಟ್. ಓಕೆ. ಅಂಡ್ ಕಂಟಿನ್ಯೂ ಮೇಂಟೈನ್ ಮಾಡೋದಾದ್ರೆ ಈ ನೇಲ್ ಎಕ್ಸ್ಟೆನ್ಷನ್ ಅಥವಾ ನೇಲ್ ಆರ್ಟ್ನ ಎಷ್ಟು ಟೈಮ್ ಒಂದ್ಸರಿ ಮಾಡಿಸ್ತಾನೆ ಇರಬೇಕು, ವಿಸಿಟ್ ಮಾಡಬೇಕು ಹಾಗೆ? ಒಂದ್ಸಲ ಮಾಡಿಸಿದ್ರೆ ಅರೌಂಡ್ 15-20 ಡೇಸ್ ಇರ್ತದೆ. ಅಂದರೆ ಈವನ್ ವಿತ್ ಯೋರ್ ಹೇರ್, ಈಗ ಟಚ್ ಅಪ್ಸ್ ಎಲ್ಲ ಮಾಡ್ತೀರಿ ಫಾರ್ ಯೋರ್ ಸ್ಟ್ರೇಟ್ನಿಂಗ್. ಸೊ ವೆನ್ ಯು ಡೂ ದ್ಯಾಟ್ ಗ್ರೋತ್ ಇರ್ತದೆ. ಸೊ ನಥಿಂಗ್ ದಟ್ ಇನ್ ಯೋರ್ ಬಾಡಿ ದಟ್ ಡಸಂಟ್ ಗ್ರೋ. ಸೊ ಸೇ ಯೋರ್ ನೇಲ್ಸ್ ಆರ್ ಗ್ರೋಯಿಂಗ್, ಕ್ಯೂಟಿಕಲ್ಸ್ ಹತ್ತಿರ ಸ್ವಲ್ಪ ಒಂದು ಗ್ಯಾಪ್ ಬರ್ತದೆ. ಆಗ ಏನು ಮಾಡಬೇಕು, ನೀವು ಪುನಃ ಬರಬೇಕು, ಆ ಗ್ಯಾಪನ್ನು ಸೇಮ್ ಮೆಟೀರಿಯಲಲ್ಲಿ ಫಿಲ್ ಮಾಡ್ತೀನಿ ನಾನು. ಸೊ ಇಟ್ಸ್ ಅಗೇನ್ ನ್ಯೂ. ಸೊ ಇನ್ನು 20-25 ಡೇಸ್ ಹಾಗೆ ಇಡ್ಬೋದು. ಮತ್ತೆ ಆ ಗ್ರೋತ್ ಫೀಲ್ಸ್ ಮಾಡೋದು ನಿಮ್ ಫ್ರೀಕ್ವೆಂಟ್ಲಿ ಮಾಡ್ತಿರಲ್ಲ, ಅದು ನಿಮ್ದು ಇಟ್ ಡಿಪೆಂಡ್ಸ್ ಆನ್ ಹೌ ಫಾಸ್ಟ್ ಯುವರ್ ನೇಲ್ ಗ್ರೋತ್ ಇಸ್. ಕೆಲವ್ರದ್ದು ಬೇಗ ಗ್ರೋ ಆಗ್ತದೆ, ಕೆಲವ್ರದ್ದು ಗ್ರೋ ಆಗೋದಿಲ್ಲ. ಸೊ ಅಗೇನ್ ಇಟ್ ಡಿಪೆಂಡ್ಸ್ ಆನ್, ಯು ಹ್ಯಾವ್ ಟು ಕೀಪ್ ಚೆಕಿಂಗ್ ಎಷ್ಟು ಗ್ರೋತ್ ಆಗಿದೆ, ಈಗ ಹೋಗ್ಬೇಕಾ ರಿನ್ಯೂ ಮಾಡ್ಲಿಕ್ಕೆ, ಫಿಲ್ಸ್ ಮಾಡ್ಲಿಕ್ಕೆ, ಅದು ಫಿಲ್ಸ್ ಹೇಳ್ತೇವೆ. ಸೊ ವೆನ್ ಯು ಫಿಲ್ ಇಟ್ ಇಸ್ ಬ್ರ್ಯಾಂಡ್ ನ್ಯೂ ಅಗೇನ್. ಸೊ ಏನ್ ಬೇಕಾದ್ರೆ ನೇಲ್ ಪಾಲಿಶ್ ಚೇಂಜ್ ಮಾಡ್ಬೋದಾಗ, ಒಂದು ನೇಲ್ ಪಾಲಿಶ್ ಇರ್ತದೆ, ಆರ್ಟ್ ಮಾಡಿಸ್ತೀರಿ, ಪುನಃ ಬಂದು ಅದು ಚೇಂಜ್ ಮಾಡ್ಬೋದು. ಬೇಕಾದ್ರೆ ಬೇರೆ ನೇಲ್ ಪಾಲಿಶ್ ಹಾಕಿ ಬೇರೆ ನೇಲ್ ಆರ್ಟ್ ಮಾಡಿಸ್ಬೋದು, ಇಲ್ಲಾದ್ರೆ ಪ್ಲೇನ್ ಇಡ್ಬೋದು, ಹಾಗೆ ಸಹ ಮಾಡ್ಬೋದು. ಅಂಡ್ ಈ ಮ್ಯಾನಿಕ್ಯೂರ್ ಅಂಡ್ ಈ ಒಂದು ನೇಲ್ ಎಕ್ಸ್ಟೆನ್ಷನ್ ಎಲ್ಲ ಒಟ್ಟೊಟ್ಟಿಗೆ ಒಂದೇ ಸಾರಿ ಮಾಡಿಸ್ಕೊಳ್ಳೋದಾ ಅಥವಾ ಗ್ಯಾಪ್ ಇಡ್ಬೇಕಾ ಹೇಗೆ? ಮ್ಯಾನಿಕ್ಯೂರ್ ನಿಮ್ಗೆ ಬೇಕಾದ್ರೆ ಮಾಡ್ಬೋದು. ಈವನ್ ವಿದೌಟ್ ಮ್ಯಾನಿಕ್ಯೂರ್ ಇಫ್ ಯು ಕಮ್, ನಾನೊಂದು ಡ್ರೈ ಮ್ಯಾನಿಕ್ಯೂರ್ ಮಾಡ್ತೀನಿ. ಅಂದರೆ ಕ್ಯೂಟಿಕಲ್ಸ್ ಎಲ್ಲ ಪುಷ್ ಮಾಡಿ ಕ್ಲೀನ್ ಮಾಡಿ, ಅದೆಲ್ಲ ಡ್ರೈ ಮ್ಯಾನಿಕ್ಯೂರ್ ಅಂತ ಇದೆ. ಸೊ ಇಟ್ಸ್ ನೀರಲ್ಲಿ ಹಾಕ್ಲಿಕ್ಕಿಲ್ಲ, ಜಸ್ಟ್ ಕ್ಲೆನ್ಸ್ ಮಾಡೋದು, ಹಾಗೆ ಮಾಡಿಸ್ಬೋದು. ಮ್ಯಾನಿಕ್ಯೂರ್ ಮಾಡಿಸಿ ಮತ್ತೆ ಇದು ಮಾಡ್ಬೇಕು ಹಾಗೇನಿಲ್ಲ, ನೀವು ನಾರ್ಮಲ್ ನೇಲ್ಸ್ ಇಟ್ಕೊಂಡು ಬಂದ್ರೆ ಸಹ ಅದು ಮಾಡ್ಬೋದು. ಓಕೆ. ಸ್ಪೆಷಲಿ ಬ್ರೈಡ್ಸ್ ಈಗ ಮದುವೆ ನೆಕ್ಸ್ಟ್ ಮಂತ್ ಅಲ್ಲಿ ಇದೆ ಅಂತಂದ್ರೆ ಅವರು ಎಷ್ಟು ದಿನ ಮುಂಚೆ ಬಂದು ಇದನ್ನ ಮಾಡಿಸ್ಕೋಬೇಕು ಅಂತ ನೀವು ಪ್ರಿಫರ್ ಮಾಡ್ತೀರಿ? ಪ್ರಿಫರಬ್ಲಿ 2 days ಬಿಫೋರ್ or even 1 day before is enough. Even 5 days ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಫ್ರೆಶ್ ಆಗಿರ್ತದಂತ. ನಿಮ್ಗೆ ಮತ್ತೆ ಬೇರೆ ಕೆಲಸ ಮಾಡ್ಬೇಕಾದ್ರೆ ಮಾಡ್ಬೋದು. 5 days ಅಲ್ಲಿ ಅದು ನೀವು ಏನಾದ್ರೂ ಮಾಡ್ಕೊಂಡ್ರೆ ಫ್ರೆಶ್ ಇದ್ರೆ ಚಂದ ಕಾಣ್ತದೆ ಪಿಕ್ಚರ್ಸ್ ತಗೊಳ್ಳುವಾಗ, ವೆನ್ ಯು ಈಟ್ ಅಂಡ್ ಆಲ್ ದ್ಯಾಟ್. ನಿಮ್ಗೆ ಗಲೀಜ್ ಆಗ್ಬಾರ್ದು. ಒಂದು ಫ್ರೆಶ್ ಇದ್ರೆ, ನ್ಯೂ ಆಗಿದ್ರೆ ಪಿಕ್ಚರ್ಸ್ ಕೂಡ ಒಳ್ಳೆ ಬರ್ತದೆ. ಸೊ ಮೇ ಬಿ 2 days ಬಿಫೋರ್ ಬ್ರೈಡ್ಸ್ ಎಲ್ಲ ಮಾಡ್ಬೋದು. ಸೊ ಸ್ಪೆಷಲಿ ನಾವು ಹುಡುಗಿರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಬ್ಯೂಟಿ ಅಂದ ತಕ್ಷಣ ಫಸ್ಟ್ ಬರೋದು ಹುಡುಗಿರ ವಿಷಯ. ಆದ್ರೆ ಹುಡುಗರು ಈ ಒಂದು ನೇಲ್ಸ್ ವಿಷಯದಲ್ಲಿ ಕೇರ್ ತಗೊಳ್ಳೋದಾದ್ರೆ ಯಾವ ರೀತಿ ಏನೇನು ಮಾಡಿಸ್ಕೋಬಹುದು? ಸಿ ಫಾರ್ ಬಾಯ್ಸ್ ಇಟ್ ಈಸ್ ದೇರ್ ಇಸ್ ಒನ್ ಥಿಂಗ್, ಯಾವಾಗಲೂ ಹುಡುಗರು ಏನಾದರೂ ಹೋಗಿ ಫೇಶಿಯಲ್ ಮಾಡಿಸಿದ್ರೆ, ಸೇ ದೇ ಡೂ ದೇರ್ ನೇಲ್ ಪೆಡಿಕ್ಯೂರ್ಸ್, ಮ್ಯಾನಿಕ್ಯೂರ್ಸ್, ಒಂದು ರಾಂಗ್ ಐಡಿಯಾ ಇದೆ. ಅಂದ್ರೆ ಹುಡುಗರಿಗೆ ಯಾಕೆ, ಹುಡುಗಿಯರು ಮಾಡೋದು ಅದು ಒಂಥರ ಗರ್ಲಿ, ಇಟ್ಸ್ ಅ ಗರ್ಲಿ ಥಿಂಗ್. ವೈ ಡು ಬಾಯ್ಸ್ ಡೂ ಇಟ್? ಅಫ್ಕೋರ್ಸ್ ದೇ ಆರ್ ಹ್ಯೂಮನ್ಸ್, ಅವರಿಗೆ ಬೇಕದು. ಸೊ ಕ್ಲೀನ್ ಮಾಡಿದ್ರೆ ಅವರಿಗೆ ಸಹ ಒಳ್ಳೇದು, ಅವರಿಗೆ ಸಹ ಪ್ಯಾಂಪರ್ ಮಾಡಬೇಕು. ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಹುಡುಗಿಯರಿಗೆ ಶಾಪಿಂಗ್ ಮಾಡ್ಲಿಕ್ಕೆ, ಎಷ್ಟೆಲ್ಲ ದೇ ವರ್ಕ್ ಸೋ ಹಾರ್ಡ್. ಸೊ ಫಾರ್ ದ್ಯಾಟ್ ದೇ ನೀಡ್ ಟು ಸಾರ್ಟ್ ಆಫ್ ಗೆಟ್ pedicures, manicures, facials, get their hair done, ಎಲ್ಲ ಮಾಡ್ಬೋದು ಅವರಿಗೆ. ಮೋಸ್ಟ್ಲಿ ಎಕ್ಸ್ಟೆನ್ಷನ್ಸ್ ಎಲ್ಲ ಮಾಡಿಸೋದಿಲ್ಲ, ಬಿಕಾಸ್ ಬಾಯ್ಸ್ ಕಾಂಟ್ ಹ್ಯಾವ್ ರಿಯಲ್ ಲಾಂಗ್ ನೇಲ್ಸ್ ಅಂಡ್ ಇಟ್ಸ್ ನಾಟ್ ದ್ಯಾಟ್ ಈಸ್ ಅ ಗರ್ಲಿ ಥಿಂಗ್.
ಎಕ್ಸ್ಟೆನ್ಷನ್ಸ್ ಇಸ್ ಅ ಗರ್ಲಿ ಥಿಂಗ್, ಬಟ್ ಕ್ಲೀನ್ ಎಲ್ಲ ಮಾಡಿ ಇಡ್ಬೋದು. Correct. ವರ್ಕಿಗೆ ಹೋಗುವಾಗ ಚಂದ ಕಾಣ್ತದೆ ಅವ್ರ ಸಹ. ಅಂದ್ರೆ ಕ್ಲೀನ್ ಆಗಿದ್ರೆ ಯು ಫೀಲ್ ಗುಡ್ ಅಂಡ್ ರಿಫ್ರೆಶಿಂಗ್ ಫೀಲ್ ಸಮೇತ ಕೊಡ್ತದೆ. ಈಗ ನಡೀತಾ ಇರ್ಬೇಕಾದ್ರೆ ಕಾಲಿನ ಒಂದು ಉಗುರಿಗಿರ್ಬೋದು ಅಥವಾ ಹೌದು. ಕೈ ಉಗುರುಗಳಿಗೆ ಏನಾದ್ರೂ ಒಂದು ಟ್ರೀಟ್ಮೆಂಟ್ ಮಾಡಿದಾಗ ಒಂಥರ ಫ್ರೆಶ್ ಫೀಲಿಂಗ್ ಯಾ ಬರ್ತದೆ. ಇಟ್ಸ್ ನಾಟ್ ಜಸ್ಟ್ Active ಆಗಿರ್ತದೆ. ಹೌದು, ಇಟ್ಸ್ ನಾಟ್ ಜಸ್ಟ್ ನೇಲ್ಸ್. ಪೆಡಿಕ್ಯೂರ್ ಅಂದ್ರೆ ಫೀಟ್ ಕ್ಲೀನ್ ಮಾಡ್ತಾರೆ ಕೆಳಗಿಂದ, ಡೆಡ್ ಸ್ಕಿನ್ ಹೋಗ್ತದೆ ನಿಮ್ದು. ಸೊ ವೆನ್ ಡೆಡ್ ಸ್ಕಿನ್ ಇಸ್ ಗೋಯಿಂಗ್, ಇಟ್ಸ್ ಯು ಡೋಂಟ್ ಗೆಟ್ ಕ್ರ್ಯಾಕ್ಸ್ ಇನ್ ದ ಫೀಟ್, ಕರೆಕ್ಟ್. you know, because it's if there's a dry weather, you know, weather depend ಆಗಿ ನಿಮ್ಮ ಸ್ಕಿನ್ ಎಲ್ಲ ರಿಯಾಕ್ಟ್ ಮಾಡ್ತದೆ ಅದಕ್ಕೆ. ಫೈನಲಿ ಈ ಉಗುರಿನ ವಿಷಯದಲ್ಲಿ, ನೇಲ್ಸ್ ವಿಷಯದಲ್ಲಿ ಜನರಲಿ ಹೇಗೆ ಕೇರ್ ತಗೋಬಹುದು? ಈ ಎಕ್ಸ್ಟೆನ್ಷನ್ ಅಂಡ್ ನೇಲ್ ಆರ್ಟ್ ಎಲ್ಲ ಬಿಟ್ಬಿಟ್ಟು ನಾರ್ಮಲಿ ಮನೇಲಿ ಹೇಗೆ ಕೇರ್ ತಗೋಬಹುದು ನಿಮ್ಮ Yeah, ಪ್ರಕಾರ? see, not all can go to a parlor every day or go to a studio, nail studio every day. So ರಾತ್ರಿ ಮಲಗುವಾಗ just before you just wash your face and everything, then just wash your nails, brush ಮಾಡ್ಬೋದು nails ಕೂಡ. ತಿಂದ ಕೂಡಲೇ ಹೋಗಿ Correct. dirt ಎಲ್ಲ it gets accumulated under the nails. So even your cuticles become very dry, ಸ್ವಲ್ಪ ಚಿಪ್ಪಾದಾಗೆ ಆಗ್ತದೆ, ಅದು ನೋವಾಗ್ತದೆ, there'll be ingrowns. So ಅದಕ್ಕೆ you just got to put some oil at night, any oil for that matter, just keep it hydrated, just keep it very oily, so your cuticles grow nicely. So ಹಾಗೆ ಡ್ರೈ ಇರೋದಿಲ್ಲ. So ಬೆಳಿಗ್ಗೆ again, you don't have to put it. Only at night you can just take care of this, and that's how you can take care of it. ಓಕೆ, ಸೂಪರ್ಬ್. ಸೋ ಮೆನಿ ಇನ್ಫಾರ್ಮೇಶನ್. ಈ ಒಂದು ನೇಲ್ಸ್ ಬಗ್ಗೆ ಇಷ್ಟೆಲ್ಲ ಇದೆಯಾ ಅಂತ ತುಂಬಾನೇ ಇನ್ಫಾರ್ಮೇಶನ್ ಗೊತ್ತಾಯ್ತು ನಮ್ಮ ಮದುವೆ ಹಬ್ಬ ವಿಶೇಷ ಕಾರ್ಯಕ್ರಮದಲ್ಲಿ. ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೈಥಿಲಿ ಅನಂತಪ್ರಭು ಅವರೇ. Thank you for having me here. I'm very this opportunity for me was really nice, so I could put my word in front of the viewers in Mangalore to know more about nails and beauty and how to take care of themselves and all that. This has been a very good opportunity for me, and thank you very much for having me here. ಥ್ಯಾಂಕ್ ಯು ಸೋ ಮಚ್ ಮೈಥಿಲಿ ಒನ್ಸ್ ಅಗೇನ್. ವೀಕ್ಷಕರೇ, ಇದು ಮದುವೆ ಹಬ್ಬ ವಿಶೇಷ ಕಾರ್ಯಕ್ರಮದ ವಿಶೇಷ ಸಂಚಿಕೆ ನೇಲ್ಸ್ ಬಗ್ಗೆ, ನೇಲ್ ಆರ್ಟ್ ಬಗ್ಗೆ. ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದು ಮಾಹಿತಿನ ತಿಳಿಸ್ಕೊಟ್ಟಿದ್ದು ಮೈಥಿಲಿ ಅನಂತಪ್ರಭು. ಇವರು ನಮ್ಮ ಮಂಗಳೂರಿನ ಕಾಸ್ಮೆಟಾಲಜಿಸ್ಟ್ ಅಂಡ್ ನೇಲ್ ಟೆಕ್ನಿಷಿಯನ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.